ಹಾಸನದಲ್ಲಿ ನಡೆದಿದ್ದ ಮಂಗಗಳ ಮಾರಣ ಹೋಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ದಿನಗಳಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾಸನದ ಉಗಾನೆ ಗ್ರಾಮದ ಪ್ರಸನ್ನ, ರುದ್ರೇಗೌಡ, ಮಂಜು, ಯಶೋಧ, ರಾಮು ದಂಪತಿ ಸೇರಿದಂತೆ 5ರನ್ನು ಬಂಧಿಸಲಾಗಿದೆ. ಬೆಳೆ ಹಾನಿ ಮಾಡುತ್ತಿವೆ ಎಂದು ಕೋತಿಗಳ ಸೆರೆ ಹಿಡಿಯಲು ಜಮೀನಿನ ಮಾಲೀಕ ಪ್ರಸನ್ನ, ರುದ್ರೇಗೌಡ ಅವರು ಯಶೋಧ ಹಾಗೂ ರಾಮು ದಂಪತಿಗೆ 40,000ಕ್ಕೆ ಗುತ್ತಿಗೆ ನೀಡಿದ್ದರು. ಆಹಾರದ ಆಸೆ ತೋರಿಸಿ ಯಶೋಧ ಹಾಗೂ ರಾಮು ಕೋತಿಗಳನ್ನ ಸೆರೆ ಹಿಡಿದು ಅವುಗಳನ್ನ ಸಾಯಿಸಿದ್ದರು. ಬಳಿಕ ಚೀಲದಲ್ಲಿ ಮಂಗಗಳನ್ನು ತುಂಬಿ ಬೇಲೂರು ತಾಲೂಕು ಚೌಡನಹಳ್ಳಿ ಬಳಿ ರಸ್ತೆ ಬದಿ ಬಿಸಾಕಿ ಹೋಗಿದ್ದರು. ಕೆಲ ಯುವಕರ ಗುಂಪು ರಸ್ತೆ ಬದಿ ಚೀಲವನ್ನು ಬಿಚ್ಚಿ ನೋಡಿದಾಗ ಮಂಗಗಳನ್ನು ಸಾಯಿಸಿ ತಂದು ಹಾಕಿರುವುದು ಬೆಳಕಿಗೆ ಬಂದಿತ್ತು. ಕೆಲ ಮಂಗಗಳು ಜೀವನ್ಮರಣದ ನಡುವೆ ಹೋರಾಡುತ್ತಿದ್ದರೆ 38 ಮಂಗಗಳು ಸಾವನ್ನಪ್ಪಿದ್ದವು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು 28ನೇ ತಾರೀಕು ಗುರುವಾರ ರಾತ್ರಿ 9:30 ಸುಮಾರಿಗೆ ಚೌಡನಹಳ್ಳಿ ಗ್ರಾಮ, ಬೇಲೂರು ತಾಲೂಕು, ಇಲ್ಲಿ ಸುಮಾರು ಒಂದು 35ರಿಂದ 40ರಷ್ಟು ಮಂಗಗಳು ಯಾರೋ ಚೀಲದಲ್ಲಿ ಹಾಕೋಗಿದ್ದಾರೆ ಅಂತ ವರದಿ ಬಂದಿತ್ತು, ಮಾಧ್ಯಮಗಳಲ್ಲಿ ವರದಿ ಆಯಿತು. ಅದು ನೆಕ್ಸ್ಟ್ ಡೇನೇ ನಮ್ಮ DCF ಅವರು ಬಂದು ಭೇಟಿ ಮಾಡಿದ್ದಾರೆ. ಸೊ ಈಗ ಬಾಡಿನ ಎಲ್ಲ ತೊಗೊಂಡು SFLಗೆ ಇದಕ್ಕೆ ಕಳಿಸಿದ್ದೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರ್ತಾಯಿದೆ, ಫೊರೆನ್ಸಿಕ್ ಲ್ಯಾಬ್ಗೂ ಟೆಸ್ಟಿಂಗಿಗೆ ಕಳಿಸಿದ್ದೀವಿ. ಅದ್ರ ಪ್ರಕಾರ ನಾವು FIR ದಾಖಲು ಮಾಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ ನಾವು ಅವರು ಜಂಟಿಯಾಗಿ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಏನು FSLಗೆ ಕಳಿಸ್ಬೇಕಾಗಿತ್ತು, PM ಮಾಡಿಸ್ಬೇಕಾಗಿತ್ತು, ಅವೆಲ್ಲ TF ಅವರು ಮತ್ತು ವೆಟನರಿ DD ಅವರು ನೋಡ್ಕೊಂಡು ಒಂದು 7-8 ಸೌಂಡ್ ಮಾಡ್ತಾಯಿದ್ದು, ಒದ್ದಾಡ್ತಾಯಿದ್ದು. ಅದನ್ನು ನೋಡ್ಬಿಟ್ಟು ಸುಮ್ಮನೆ ಒಬ್ಬನೇ ಓಪನ್ ಮಾಡೋಕ್ಕೆ ಇದು ಇರಲಿಲ್ಲ, ನನ್ನ ಹತ್ರ ಚಾಕೇನೂ ಇರಲಿಲ್ಲ. ಮನೆಗೆ ಫೋನ್ ಮಾಡಿಬಿಟ್ಟು ಒಂದು ಚಾಕು ಥರ ಕೇಳಿ ಹೋಗಿ ಅವ್ರನ್ನ ಕರ್ಕೊಬಂದು ಚಾಕು